ನೇರವಾಗಿ ನಾಣಿಯವರಲ್ಲಿ ನಾನು ಕೇಳ್ತಿದ್ದೇನೆ. ನಾರಾಯಣ್ ಅಂತ ಹೇಳ್ತೇವೆ, ಆದರೆ ಸಾಮಾನ್ಯವಾಗಿ ಅವರನ್ನು ನಾಣಿ ಅಂತಲೇ ಅತ್ಯಂತ ಆತ್ಮೀಯವಾಗಿ ಕರೆಯುತ್ತಾರೆ, ಅವರ ಆಪ್ತ ವಲಯ. ನಾಣಿಯವರು, ಏನಿದು ಮರ್ಮ ಚಿಕಿತ್ಸೆ ಅಂದರೆ? ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಮೊದಲದಾಗಿ ಮರ್ಮ ಅಂತ ಹೇಳಿದ್ರೆ ರಹಸ್ಯ ಅಂತ. ಹೌದು, ಖಂಡಿತ. ಇದು ಇಲ್ಲಿಗೆ ಬಂದಿರೋದು ನೀವು ಅವಾಗಲೇ ಹೇಳಿದ್ರೆ ಭಾರತದಲ್ಲಿ ಶಕ್ತಿಯಿಂದ, ಅವರ ತಪಸ್ಸು ಶಕ್ತಿಯಿಂದ ನಮ್ಮ ಇಂಡಿಯಾಗೆ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಹುಟ್ಟಿದೆ ಅಂತ. ಇದು ಅಗಸ್ತ್ಯ ಋಷಿಗಳು ನಮ್ಮ ದಕ್ಷಿಣ ಭಾರತದ ಕಡೆಗೆ ನಡೆದು ಬರ್ತಾರೆ. ನಡೆದು ಬಂದು ಮೊದಲು ಕನ್ಯಾಕುಮಾರಿನಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಎಲ್ಲೆಲ್ಲಿ ಕಡಲಿದೆಯೋ ಅಲ್ಲೆಲ್ಲ ಹೋಗಿದೆ. ಅಂದ್ರೆ ನಮ್ಮ ಮಂಗಳೂರು ಸೈಡು ಸಹ ಬಂದಿದೆ ಇದು. ಆದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಅದು ಉಳಿದಿಲ್ಲ. ಈಗ ತಮಿಳ್ನಾಡಲ್ಲಿ ಅದು ತುಂಬಾ ಅತ್ಯಂತ ವೇಗವಾಗಿ ಬೆಳೆದಿದೆ. ಅದು ಈಗಲೂ ಇದೆ, ತುಂಬಾ ತಾಳೆಗರಿಗಳು ಸಹ ಇದೆ. ಸೊ ದೇಹದಲ್ಲಿ 108 ಪಾಯಿಂಟ್ಗಳಿದಾವೆ. ಅದನ್ನ ಮರ್ಮ ಪಾಯಿಂಟ್ಸ್ ಅಂತ ಕರಿತೀವಿ. ಇದನ್ನ 108 ಪಾಯಿಂಟ್ ಇದೆ. 108 ಸಂಖ್ಯೆಯೇ ಆಧ್ಯಾತ್ಮಿಕವಾಗಿ ಬಹಳಷ್ಟು ಮಹತ್ವವನ್ನು ಪಡೆದಿದೆ. ಹೌದು, ಅದು ವರ್ಮಂ ಅಂತ ಹೇಳ್ತಾರೆ ದಕ್ಷಿಣ ಭಾರತದಲ್ಲಿ. ಇದನ್ನ ಸಾಂಸ್ಕ್ರಿಟ್ ಅಲ್ಲಿ ಮರ್ಮಂ ಅಂತ ಕರೀತಾರೆ. ಮಲಯಾಳಮಲ್ಲೂ ಸಹ ಇದನ್ನ ಮರ್ಮಂ ಅಂತ ಕರೀತಾರೆ. ಸೊ ಒಂದು ಪಾಯಿಂಟ್ ಬಂದು 8 ಪಾಯಿಂಟ್ ಅನ್ನ ಟಚ್ ಮಾಡುತ್ತೆ. ಅಂದ್ರೆ 96 ಇದೆ ಇದರಲ್ಲಿ. 96ನ್ನ 8 ಪಾಯಿಂಟ್ ಅನ್ನ ನೀವು ಗುಣಿಸಿದ್ರೆ ಎಲ್ಲಾ ಪಾಯಿಂಟ್ ಟಚ್ ಮಾಡ್ತಾ ಹೋಗುತ್ತೆ. ಅಂದ್ರೆ ನಿಮ್ಮ ಎನರ್ಜಿನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡೋದು. ಇದನ್ನ ಮರ್ಮ ಅಂತ ಕರಿತೀವಿ. ಸೊ ದೇಹದಲ್ಲಿ ತಲೆಯಿಂದ ಹಿಡಿದು ಪಾದದವರೆಗೂ ನಿಮಗೆ ಪ್ರತಿ ಒಂದು ಕಾಯಿಲೆಗೂ ಸಹ ಚಿಕಿತ್ಸೆ ಕೊಡ್ಬೋದು. ಆದ್ರೆ ಆ ಮರ್ಮ ಕಲ್ತಿರೋರ್ನ ಆಸಾನ್ ಅಂತ ಕರೀತಾರೆ. ಅವರು ಎಲ್ಲಿವರೆಗೆ ಮರ್ಮ ಕಲ್ತಿರೋರನ್ನ ಅಂದ್ರೆ ಟೀಚರ್ನ ಆಸಾನ್ ಅಂತ ಕರೀತಾರೆ. ಅಂದ್ರೆ ಮಾಸ್ಟರ್ ಅಂತ ಕರೀದನ್ನ ಆಸಾನ್ ಅಂತ ಕರೀತಾರೆ. ಸರಿ ಸರಿ. ಓಕೆನಾ? ಸೊ ಅವರಿಗೆ ಇದನ್ನ ಸಂಪೂರ್ಣವಾಗಿ ಎಷ್ಟೋ ಆಸನಗಳಿಗೆ ಇವತ್ತು ತಿಳಿದಿಲ್ಲ, ಎಷ್ಟೋ ವಿಷಯಗಳು. ಸೊ ಹಾಗಾಗಿ ಎಷ್ಟೋ ಕಾಯಿಲೆಗಳನ್ನ ಗುಣಪಡಿಸೋದಕ್ಕೆ ಆಗಲ್ಲ. ನನಗೂ ಸೇರಿ ಪಾಯಿಂಟ್ ಅನ್ನ ಒಬ್ಬ ಮಾಸ್ಟರ್ ಹೇಳ್ಕೊಡ್ಬೇಕಂದ್ರೆ 4ರಿಂದ 12 ವರ್ಷದ ತನಕ ಕಲಿಸ್ತಾರಂತೆ. ಸೊ ಮರ್ಮನ ಕಲಿಬೇಕು ಅಂದ್ರೆ ಮೊದಲು 12 ವರ್ಷ ಬೇಕಾಗಿತ್ತು. ಈಗ ಮರ್ಮ ಪಾಯಿಂಟ್ಸ್ ಆಲ್ರೆಡಿ ನಮ್ಗೆ ಆನ್ಲೈನ್ ಅಲ್ಲಿ ಸಿಗತ್ತೆ, ಗೂಗಲ್ ಅಲ್ಲಿ ಸಿಗತ್ತೆ. ಆದ್ರೆ ಅದು ಹೇಗೆ ಟಚ್ ಮಾಡಬೇಕು, ಹೇಗೆ ಒತ್ತಬೇಕು ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ನಾನೀಗ ಮೊದಲನೇದಾಗಿ ನನಗೆ ಒಬ್ರು ಗುರುಗಳು ನಮ್ಗೆ ಕರ್ನಾಟಕದಲ್ಲೇ ಇದ್ರು. ಸೊ ಅವ್ರ ಹೆಸರು ಬಂತು ಶೇಖರ್ ಅಂತ. ಶೇಖರ್ ಅವರು? ಹೌದು. ನನಗೆ ಮತ್ತೆ ಬಸವರಾಜ್ ಸರ್ಗೆ ಇಬ್ಬರಿಗೂ ಸಹ ಒಬ್ರೆ ಮರ್ಮ ಗುರುಗಳು. ನಾವಿಬ್ರು ಹೋಗಿ ಅಲ್ಲಿ ಸುಮ್ನೆ ಕುತ್ಕೊಳ್ತಿದ್ವಿ ಅಷ್ಟೇ. ಅವ್ರು ಹೇಳ್ಕೊಡ್ತಿರ್ಲಿಲ್ಲ, ಸುಮ್ನೆ ಕುತ್ಕೊಳ್ತಿದ್ವಿ. ಅವ್ರು ಯಾರೋ ಒಬ್ರು ಪೇಷಂಟ್ ಬರೋರು, ಟಚ್ ಮಾಡೋರು, ಟ್ರೀಟ್ ಮಾಡೋರು. ಅಷ್ಟೊಳಗೆ ನನಗೆ ಟೀ ತರ್ಲಿಕ್ಕೆ ಹೇಳ್ತಿದ್ರು. ನಾನು ಹೋಗಿ ಟೀ ತರದೊಳಗೆ ಇಲ್ಲಿ ಟ್ರೀಟ್ಮೆಂಟ್ ಆಗಿರೋದು. ಆರಾಮಾಗಿರೋರು. ಅವಕಾಶ ಅಂದ್ರೆ ಅವ್ರು ಹೇಗೋ ನಮ್ಮನ್ನ ತಪ್ಸೋರು, ಏನೋ ಒಂದು ಕಾರಣ. ಮರ್ಮವನ್ನು ಹೇಳಿಕೊಡ್ತಾ ಇರ್ಲಿಲ್ಲ ಹಾಗಾದ್ರೆ? ಇಲ್ಲ. ಓಕೆನಾ? ಈಗ್ಲೂ ಸಹ ತುಂಬಾ ಆಸನಗಳು ಹಾಗೆ. ಆದ್ರೆ ನಮ್ ಗುರುಗಳು ಒಂದ್ 2 ವರ್ಷದ ಹಿಂದೆ ತೀರ್ಕೊಂಡ್ರು. ಆ ತೀರ್ಕೊಳ್ಳೋದಕ್ಕಿಂತ ಮುಂಚೆ 1 ತಿಂಗಳು ನಾನು ಅವರಿಗೆ ಹೋಗಿ ಅವ್ರ ಪಾದ ಒತ್ಕೊಡೋದು, ಕಾಲ ಒತ್ಕೊಡೋದು, ಈ ತರದೆಲ್ಲ ಮಾಡ್ತಾ ಇದ್ದೆ. ಮೇ ಬಿ ಅವ್ರ ಆಶೀರ್ವಾದದಿಂದನೇ ಇವತ್ತು ನಾನು ಏನಾದ್ರೆ ಒಂದು ಎಕ್ಸ್ಪರ್ಟ್ ಮರ್ಮ ಥೆರಪಿಸ್ಟ್ ಅಂತ ಏನಾದ್ರು ಆಗಿದ್ರೆ ಅದು ಅವರಿಂದ. ಇದ್ರ ಜೊತೆಗೆ ತಮಿಳ್ನಾಡಿಗೆ ಹೋಗಿ ಕಲ್ತಿದ್ದೀನಿ, ಕೇರಳಕ್ಕೆ ಹೋಗಿ ಕಲ್ತಿದ್ದೀನಿ. ಓಕೆನಾ? ಸೊ ಪ್ರತಿ ಒಂದು ಪಾಯಿಂಟ್ ಸಹ ಟಚ್ ಮಾಡಿದ್ರೆ ಏನಾಗುತ್ತೆ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ನಾನು ಇನ್ನು ತುಂಬಾ ಎಕ್ಸ್ಪರ್ಟ್ ಆಗಿಲ್ಲ, ಆದ್ರೆ ಕೆಲವೊಂದು ವಿಷಯನ ನಾನು ಆನ್ ಸ್ಪಾಟ್ ಅಲ್ಲಿ ತುಂಬಾ ಚೇಂಜಸ್ ನ ತೋರಿಸಬಲ್ಲೆ. ಸೊ ಅದಕ್ಕೆ ಆಕ್ಚುಲಿ ಮೇಡಮೇ ಸಾಕ್ಷಿ ನೆನ್ನೆ. ಓಕೆನಾ? ಕೆಲವೊಂದು ವಿಷಯಗಳು ನಿಮ್ಗೆ ಆನ್ ಸ್ಪಾಟ್ ಅಲ್ಲಿ ಗೊತ್ತಾಗತ್ತೆ. ಕೆಲವೊಂದು ಈಗ ಬೆನ್ನೋವು ಅಂತ ಬರ್ತಾರೆ ನಮ್ಮಲ್ಲಿ. 10 ವರ್ಷ, 12 ವರ್ಷ, 20 ವರ್ಷದಿಂದ ಬೆನ್ನೋವು ಅಂತ ಬರ್ತಾರೆ. ಮೇ ಬಿ ಒಂದು 5 ನಿಮಿಷ ಟ್ರೀಟ್ ಮಾಡಿ ನೋವು ಕಡಿಮೆ ಆಗಿದೆ ಅಂತಾರೆ. ನನಗೆ ನಗು ಬರುತ್ತೆ, ಕಡಿಮೆ ಆಗಿದೆ. ಹಂಗಾರೆ ಎಷ್ಟು ಕಡಿಮೆ ಆಗಿದೆ ನೋಡೋಣ. ಸೊ ಎಷ್ಟು ಕಡಿಮೆ ಆಗಿದೆ ಅಂತೀನಿ, 50% ಅಂತಾರೆ. 50% ಸ್ವಲ್ಪ ಅವರಿಗೆ, ಆದ್ರೆ ಅವರು ತುಂಬಾ ರಿಲೀಫ್ ಆಗಿ ಅವಾಗ ಅವ್ರ ನಗು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಖಂಡಿತ. ಸೊ ಅಂತ ಒಂದು ಬಿಂದುಗಳು ನಮ್ಮ ದೇಹದಲ್ಲಿದೆ. ಸೊ ಪ್ರತಿ ಒಂದು ಕಾಯಿಲೆಗಳನ್ನ
ಹ್ಞೂ ಗುಣಪಡಿಸುವಂತ ಶಕ್ತಿ ಈ ಪ್ರತಿಯೊಂದು ಬಿಂದಿಗೂ ಇದೆ. ಈಗ ಆಶಾ ಜಗದೀಶ್ ಅವ್ರ ಹತ್ರ ಕೇಳೋಣ. ಬಹಳ ಸೂಕ್ಷ್ಮವಾಗಿ ಗಮನಿಸಿದವರು ತಾವು ಈ ಚಿಕಿತ್ಸೆಯನ್ನು. ಯಾವೆಲ್ಲ ರೋಗಗಳಿಗೆ ಈ ಚಿಕಿತ್ಸೆ ಉಪಕಾರಿ? ಎಲ್ಲ ರೋಗಗಳನ್ನು ಗುಣಪಡಿಸುವಂತ ವಿಚಾರಗಳು ಇದ್ರಲ್ಲಿದೆ ಅಂತ ಅನ್ಸುತ್ತೆ. ಹ್ಮ್ ಮರ್ಮ ಪಾಯಿಂಟ್ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಏನ್ ಬರುತ್ತೆ, ಹಾ ಸೊ ಅಕ್ಯುಪ್ರೆಷರ್ ಅಂತ ಅದನ್ನೇ ಮಾಡಿಕೊಂಡಿರುವಂತದ್ದು. ಹೌದು. ಅದು ಸರ್ ಹೇಳಿದ ಇವಾಗ 16 ಆರ್ಗನ್ಸ್ ನ ಕನೆಕ್ಟ್ ಮಾಡುವಂತದ್ದು. ಹ್ಮ್ ಹಾಗಾಗಿ ಯಾವ ಪಾಯಿಂಟ್ ಪ್ರೆಸ್ ಮಾಡಿದ್ರೆ ಯಾವ್ದೆಲ್ಲ ಆರ್ಗನ್ಸ್ ಗೆ ಎನರ್ಜಿ ಸಿಗುತ್ತೆ, ಹ್ಮ್ ಅಥವಾ ಬ್ಲಡ್ ಬ್ಲಾಕ್ ರಿಮೂವ್ ಮಾಡಕ್ಕಾಗತ್ತೆ, ಅಂತದೆಲ್ಲ ಪಾಯಿಂಟ್ಸ್ ಗಳು ಸರ್ ಹೇಳೋ ಪ್ರಕಾರ ಮರ್ಮ ಪಾಯಿಂಟ್ಸ್ ಅಂತ ಕರೀತಾರೆ. ಅಕ್ಯುಪ್ರೆಷರ್ ನಲ್ಲಿ ನಾವು ಸೇಮ್ ಥಿಂಗ್ ವಿಚಾರ ಮಾಡ್ತೀವಿ, ಆದ್ರೆ ಇವ್ರು ಹೇಳಿದಾಗೆ ಇದ್ರಲ್ಲಿ ಇನ್ನಷ್ಟು ಗಾಢವಾದ ವಿಚಾರ ಇದೆ. ಅಕ್ಯುಪ್ರೆಷರ್ಗಿಂತ ಮರ್ಮದಲ್ಲಿ ಆಯುರ್ವೇದದ ಸಂಬಂಧಪಟ್ಟಾಗೆ ತುಂಬಾ ವಿಚಾರ ಇದೆ. ಅದರಲ್ಲಿ ಹೆಚ್ಚಿನ ವಿಷಯಗಳು ನಮ್ಮ ಬಸವರಾಜ್ ಸರ್ ಮತ್ತೆ ನಾಣಿ ಸರ್ ತುಂಬಾ ವಿಚಾರಗಳನ್ನ ನಮ್ಮ ಶಿಷ್ಯರಿಗೆ ಹೇಳ್ಕೊಟ್ಟಿದ್ದಾರೆ. ಅವ್ರು ಗುಟ್ಟಾಗಿ ಏನು ಇಡ್ಲಿಲ್ಲ. ಇವತ್ತು ನಾವ್ ಯಾರೆಲ್ಲ TM ಕೋರ್ಸ್ ಮಾಡ್ತಿದೀವಿ, ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ವಿಚಾರ ಗೊತ್ತಿರೋ ರೀತಿನ ನೋಡ್ಕೊಳ್ತಿದ್ದಾರೆ. ಅಂದ್ರೆ ಇದು ಜನಕ್ಕೆ ಎಲ್ಲ ಸಿಗಬೇಕು, ಔಷಧಿ ರಹಿತ ಜೀವನ ಮಾಡ್ಬೇಕು, ಶುದ್ಧ ಜೀವನ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಅವರ ಯೋಚನೆ. ಸೊ ಮನೆಯಲ್ಲಿ ಹೀಲರ್ಸ್ ಆಗ್ಬೇಕು ಅನ್ನೋ ಯೋಚನೆ. ಹಾಗೆ ನಮ್ಮ ಮನೆಗಳಲ್ಲಿ ನಾವೇ ಸಣ್ಣ ಪುಟ್ಟದ ಎಲ್ಲವೂ ಸರಿ ಮಾಡ್ಕೊಳ್ಬಹುದು. ಕ್ರಾನಿಕ್ ಡಿಸೀಸ್ ಎಲ್ಲ ಇದ್ರೆ ಮಾತ್ರ ಸ್ವಲ್ಪ ಎಕ್ಸ್ಪರ್ಟ್ಸ್ ನಾವು ಕಾಣ್ಬೇಕಾಗ್ತದೆ. ನಮ್ಮ ದುರಂತರ ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಇಂಥ ಅದ್ಭುತವಾದಂತಹ ಚಿಕಿತ್ಸಾ ಪದ್ಧತಿಗಳಿತ್ತು, ಆದರೆ ನಮ್ಗೆ ಗೊತ್ತಿಲ್ಲ. ನಾವು ನಂಬುದು ಯಾವುದೋ ಪಾಶ್ಚಾತ್ಯ ವೈಜ್ಞಾನಿಗಳು ಹೇಳಿದರೆ ಮಾತ್ರ ನಂಬುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಈಗ ಕೆಲವರಿಗೆ ಮತ್ತೆ ಮನಸ್ಸಾಗ್ತದೆ, ನಮ್ಮ ಪ್ರಾಚೀನ ವಿದ್ಯೆಗಳನ್ನು ನಾವು ಕೂಡ ಅಳವಡಿಸಬೇಕು, ನಾವು ಕೂಡ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೇಕಂತ. ಆದರೆ ಸಮಸ್ಯೆ ಏನಂದರೆ ಕೆಲವರಿಗೆ ಈಗಾಗಲೇ ಶಸ್ತ್ರಚಿಕಿತ್ಸೆಗಳು ಆಗಿರ್ಬೋದು, ಹೃದಯಕ್ಕೆ ಸಂಬಂಧಿಸಿರ್ಬೋದು, ಬೇರೆ ಬೇರೆ ಕಾಯಿಲೆಗಳೇ, ಅವರು ಈ ಮರ್ಮ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೋದಾ? ಶಸ್ತ್ರಚಿಕಿತ್ಸೆ ಆದವರು ಖಂಡಿತವಾಗ್ಲೂ ಮಾಡಿಸ್ಕೋಬಹುದು. ಸೊ ನೀವ್ ಅವಾಗ್ಲೇ ಹೇಳಿದ್ರಿ, ಅಂದ್ರೆ ಪ್ರಾಚೀನ ಭಾರತದಲ್ಲಿ ನಮ್ಗೆ ಏನೆಲ್ಲ ಇತ್ತು ಅಂತ. ಬೇಡ, ನಮ್ಗೆ ನಮ್ಮ ತೀರ್ಥಹಳ್ಳಿನಲ್ಲಿ ಇರ್ಬೋದು, ನಿಮ್ ಮಂಗ್ಳೂರಲ್ಲಿ ಇರ್ಬೋದು, ನನಗ್ ಗೊತ್ತಿರೋ ಹಾಗೆ ನಮ್ಮಮ್ಮ ರಂಚ್ ತೆಗಿತಾ ಇದ್ರು, ನಿಮ್ಗೆಲ್ಲ ಗೊತ್ತಿರ್ಬೋದು. ಅಂದ್ರೆ ಈಗ ಸೋಲಾರ್ ಫಿಕ್ಸ್ ಅಂತ ಹೇಳ್ತೀವಿ, ಅಂದ್ರೆ ಬಟ್ಟಿ ಬೀಳೋದು ಅಂತ ಹೇಳ್ತೀವಿ. ಸೊ ಇಲ್ಲಿ ಹೊಕ್ಕಳಿನಲ್ಲಿ ಒಂದು ಗ್ಲಾಸ್ ಇಟ್ಬಿಟ್ಟು, ಅಂದ್ರೆ ಒಂದೇ ಒಂದು ದೀಪ ಹಚ್ಬಿಟ್ಟು ಗ್ಲಾಸ್ ಇಟ್ಬಿಟ್ಟು ಸುಮ್ಮನೆ ಇಟ್ಟು ಅದು ಕ್ಲೀನ್ ಆಗಿ ನಮ್ ಸೋಲಾರ್ ಫ್ಲೆಕ್ಸ್ ನ ಎಲ್ಲ ಸೆಂಟ್ರಲೈಸ್ ಮಾಡೋದು. ಸೊ ನಿಮ್ಗೆ ಅದು ತೆಗೆದಾಗ ಸೊ ಅವರಿಗೆ ಏನೋ ತೊಂದರೆ ಇದ್ರು ಸಹಿತ ಸರಿ ಹೋಗ್ತಿತ್ತು. ಸರಿ, ಅದರ ಬಗ್ಗೆ ಮತ್ತೆ ಬರ್ತೇನೆ. ಒಂದು ಕರೆ ಕಾಯ್ತಾ ಇದೆ. ನಮಸ್ಕಾರ. ಓಕೆ ಸರ್, ಅಲ್ಲ ವರ್ತಿಗೋಗೆ ಏನಾರು ಯಾವುದಕ್ಕೆ ವರ್ಟಿಗೋ? ವರ್ತಿಗೋ ಗೊತ್ತಾಯ್ತು. ಹೇಳ್ತಾರೆ, ಉತ್ತರ ಹೇಳ್ತಾರೆ, ಕೇಳಮ್ಮ. ಆಯ್ತು, ಥ್ಯಾಂಕ್ ಯು ಸರ್. ಒಳ್ಳೆ ಒಂದು ಮರ್ಮ ಪಾಯಿಂಟ್ ಇದೆ ವರ್ಟಿಗೋಗೆ. ನಿಮ್ಗೆ ಯಾರಿಗಾದ್ರೂ ಈಗ ಯಾರಿಗೇ ಆಗ್ಲಿ ಇವಾಗ್ಲೇ ತಲೆ ತಿರ್ಗ್ತಿದ್ರೆ ಜಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ. ಸೆವಿ ಕುಟ್ರಿ ವರ್ಮಮ್ ಅಂತ ಇದನ್ನ ಕರೀತಾರೆ. ಸೆವಿ ಕುಟ್ರಿ ವರ್ಮಮ್ ಅಂತ ಹೇಳ್ತಾರೆ. ಅದು ಎಲ್ಲಿದೆ ಅಂದ್ರೆ ನಾವು ಕಿವಿ ಕೆಳಗಡೆ ಭಾಗದಲ್ಲಿ ಇದೆ. ಓಕೆನಾ? 2 ಹೆಬ್ಬೆಟ್ಟಿನ ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಹೀಗೆ ಪ್ರೆಸ್ ಮಾಡಿ ಮೇಲ್ಗಡೆ ಎತ್ತಬೇಕು. ಎಷ್ಟು ಸರಿ ಮಾಡಬೇಕು? ಫಸ್ಟ್ 15 ಎಣಿಸ್ಬೇಕು ಎತ್ತಿಟ್ಕೊಂಡು. ಈ ತರ 3 ಬಾರಿ ಮಾಡ್ಬೇಕು. ಎತ್ತಿಟ್ಕೊಂಡು 15 ಎಣಿಸಿ ನಿಧಾನಕ್ಕೆ ಬಿಡ್ಬೇಕು, ಮತ್ತೆ 15 ಎಣಿಸಿ ನಿಧಾನಕ್ಕೆ ಬಿಡ್ಬೇಕು. ಈ ತರ 3 ಸರಿ ಮಾಡೋದ್ರೊಳಗೆ ನಿಮ್ಮ ತಲೆ ತಿರ್ಗೋದು, ವರ್ಟಿಗೋ ಅಥವಾ ತಲೆ ಸುತ್ತು ಆನ್ ಸ್ಪಾಟ್ ಅಲ್ಲಿ ಕಡಿಮೆ ಆಗತ್ತೆ. ನೀವು ಯಾರು ಬೇಕಾದ್ರೂ ಟ್ರೈ ಮಾಡಿ, ಫೀಡ್ಬ್ಯಾಕ್ ಕೊಡಿ. ಈಗ ತಲೆ ಸುತ್ತಿಗೆ ಸಂಬಂಧಿಸಿದ ಮತ್ತೊಂದು ಸಾಮಾನ್ಯ ಕಾಯಿಲೆ ಮೈಗ್ರೇನ್. ಎಸ್, ಮೈಗ್ರೇನ್ಗೆ ಏನ್ ಮಾಡ್ಬೋದು ಈ ಮರ್ಮ ಚಿಕಿತ್ಸೆಯಲ್ಲಿ? ಖಂಡಿತವಾಗ್ಲು ಇದು ಒಂದು ಒಳ್ಳೆ ಕ್ವಶನ್. ಇಲ್ಲಿ ಕೊಂಡೆ ವರ್ಮಮ್ ಅಂತ ಇದೆ. ಇವತ್ತು ಹೇಳಿದ್ವಿ. ಹೌದು, ಇವತ್ತು ಹೇಳಿದ್ವಿ ನಿಮಗೆ. ಕೊಂಡೆ ವರ್ಮಮ್ ಅಂತ ಇದೆ. ಅಂದ್ರೆ ಇಲ್ಲಿ ನಮ್ಮ ತಲೆ ಕೂದಲು ಸ್ಟಾರ್ಟ್ ಆಗತ್ತಲ್ಲ, ಇಲ್ಲಿಂದ ಕೊಡುಗೈ ಅಂತ ಹೇಳ್ತೀವಿ. ನಾವ್ ಯಾರಿಗಾರು ಕೊಡ್ಬೇಕಾದ್ರೆ ಹಿಂಗ್ ಕೊಡ್ತೀವಲ್ಲ, ಅದನ್ನ ಹೀಗಿಟ್ಟು ಈಗ ಟಚ್ ಮಾಡಿದ್ರೆ ಸಿಗೋ ಪಾಯಿಂಟ್ ಕೊಡುಗೈಯಲ್ಲಿ. ಅಂದ್ರೆ ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿಂದ 10 ಬೆರಳು ನಮ್ ನೆತ್ತಿ ಕೂದಲು ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ನಮ್ಗೆ ಕೂದಲು ಹೋಗಿದೆ ಸ್ವಲ್ಪ ಬೆಂಗಳೂರು ಬಂದು, ಇಲ್ಲಿಂದ 10 ಬೆರಳು ಮೇಲೆ 10 ಬೆರಳನ್ನ ಎಣಿಸೋದು ಸಮೇತ ಈ ಮರ್ಮದಲ್ಲಿ 4 ಬೆರಳು ಹೀಗೆ ಎಣಿಸ್ಬೇಕು. 4 4 8 2 ಹೀಗೆ ಎಣಿಸ್ಬೇಕು. 5 ಎಣಿಸೋ ಹಾಗಿಲ್ಲ. ಸರಿ, ಓಕೆನಾ? ಸೊ 10 ಬೆರಳ ಮೇಲೆ ನೀವು ಕೈನ ಇಟ್ಟು ಮಸಾಜ್ ಮಾಡ್ಬೇಕು ಡೈಲಿ. ಲಿಂಬೆ ಹಣ್ಣು ತಿನ್ನೋ ಹಾಗಿಲ್ಲ. ಜೊತೆಗೆ 2 ಬೆರಳನ್ನ
ಇಲ್ಲಿ ಇಟ್ಕೋಬೇಕು. ಇಲ್ಲಿ ಒಂದು ಪೈಗೆ ಕಾಳಂ ಅಂತ ಹೇಳ್ತೀವಿ. ಹ್ಮ್ ಸೊ ಇಲ್ಲಿಂದ ಹಿಡಿದು ಮೇಲ್ಗಡೆಗೆ ಎತ್ತಿ ಹಿಡ್ಕೋಬೇಕು. ಹ್ಮ್ ಅಕಸ್ಮಾತ್ ಬೇರೆಯವ್ರು ಯಾರಾದ್ರೂ ಜೊತೆಗಿದ್ರೆ ಅದನ್ನ ಮಾಡಿದ್ರೆ ಆನ್ ಸ್ಪಾಟ್ ಅಲ್ಲಿ ತಲೆನೋವು ಕಡಿಮೆ ಆಗುತ್ತೆ. ಓ ವಿತಿನ್ 10 minutes ಅಲ್ಲಿ ನಿಮ್ಮ ತಲೆನೋವು ಕಡಿಮೆ ಆಗುತ್ತೆ. ಹಾಂ, ಎಂತ ತಲೆನೋವು ಇದ್ರು. ಅದು ಶಾಶ್ವತ ಪರಿಹಾರನ ಅಥವಾ ತಾತ್ಕಾಲಿಕನ? ಶಾಶ್ವತ ಪರಿಹಾರ ಖಂಡಿತವಾಗ್ಲೂ ಆಗುತ್ತೆ, ಬಟ್ ದಿನ ಮಾಡ್ಬೇಕು. ನಾನು ಹೇಳಿದ್ನಲ್ಲ, ಈ ಕೊಂಡೆ ಕೊಳ್ಳಿ ವರ್ಮಂ ಹೌದು. 1 ಪಾಯಿಂಟ್, ತಿಲರ್ಥ ಕಾಳಂ ಅಂತ ಇದೆ 2ನೇ ಪಾಯಿಂಟ್, ಹ್ಮ್ ಜೊತೆಗೆ ಇಲ್ಲೊಂದು ಪಾಯಿಂಟ್ ಇದೆ ಅಣ್ಣಾನ್ ಕಾಳಂ ಅಂತ, ಹ್ಮ್ ಜೊತೆಗೆ ಇಲ್ಲೊಂದು ಕಾಂಬೋದ್ರಿ ಕಾಳಂ ಅಂತ ಇದೆ. ಹ್ಮ್ ಸೊ ಇದಿಷ್ಟನ್ನು ಡೈಲಿ ಮಸಾಜ್ ಮಾಡಬೇಕು. ಹ್ಮ್ ನಮ್ಗೆ ಹೇಗೆ ಗೊತ್ತಾ, ನೀವು ಅವಾಗಲೇ ಹೇಳಿದ್ರಲ್ಲ ಕ್ಯೂ ಮಂತ್ರ ಕಾಳಿ ಆಗ್ಬೇಕು, ಅದು ಆಗಲ್ಲ. ಆದ್ರೆ ಅವಾಗ ಆಗತ್ತೆ. ಮತ್ ಮಾರನೇ ದಿವಸ ನಮ್ ಚಿಂತನೆಗಳು ಬೇರೆ ಇರುತ್ತೆ. ಹ್ಮ್ ನಾವ್ ಬೇರೆ ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ, ಊಟ ಸರಿ ಇರಲ್ಲ, ನಿದ್ರೆ ಸರಿ ಇರಲ್ಲ, ರಾತ್ರಿ 1 ಗಂಟೆಗೆ ಮಲಗ್ತೀವಿ, ಹ್ಮ್ ಓಕೆನಾ, ಎಲ್ಲೋ ಊಟ ಮಾಡ್ತೀವಿ, ಎಲ್ಲೋ ಹೇಳ್ತೀವಿ, ಯಾರತ್ರನೋ ಸಿಟ್ ಮಾಡ್ತೀವಿ, ಜಗಳ ಮಾಡ್ತೀವಿ, ಇದೆಲ್ಲದರಿಂದನೂ ತಲೆನೋವು ಬರುತ್ತೆ. ಯಾಕಂದ್ರೆ ತಲೆನೋವಲ್ಲೇ 10 ತರ ಇದೆ. ಹ್ಮ್ ಖಂಡಿತ. ಓಕೆನಾ, ನಮ್ಗೆ ನಮ್ಮ ಊರ್ ಕಡೆಗೆ ನಾವೇನ್ ಹೇಳ್ತೀವಿ, ಅರ್ಧ ತಲೆನೋವು ಅಂತೀವಿ, ಬಟ್ ಇಲ್ಲಿ ಬಂದ್ರೆ ಮೈಗ್ರೇನ್ ಅಂತೀವಿ. ವರ್ಟಿಕಲ್ ಬರತ್ತಾ ಅಥವಾ ಹೀಗೆ ಹಾರಿಜೆಂಟಲ್ ಬರತ್ತಾ ಎಲ್ಲ ಕೇಳ್ತಾರೆ ಡಾಕ್ಟ್ರು. ಆದ್ರೆ ನಿಮ್ಗೆ ಯಾವತ್ತೂ ಗುಣ ಆಗಲ್ಲ, ಮಾತ್ರೆ ತಿಂತಾನೆ ಇರ್ಬೇಕಾಗ್ತದೆ. ಕೆಲವ್ರಿಗೆ 12 ಗಂಟೆ ಕರೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ, ಇಲ್ಲ ಬಿಸ್ಲಿಗೆ ಹೋದ್ರೆ ಸ್ಟಾರ್ಟ್ ಆಗುತ್ತೆ. ಬಟ್ ಈ ತಲೆನೋವನ್ನ ಖಂಡಿತವಾಗ್ಲೂ ಗುಣ ಮಾಡ್ಬೋದು. ನಾನು ಹೇಳಿದ ಪಾಯಿಂಟ್ನೆಲ್ಲ ನೀವು ಟಚ್ ಮಾಡ್ತಾ ಬಂದ್ರೆ ಸಾಕು. ಅದ್ರಲ್ಲಿ ಲಿಂಬೆ ಹುಳಿ ತಿನ್ಬೇಡಿ. ಬೇರೆ ಯಾವ್ದೆಲ್ಲ ವರ್ಜ್ಯ ಇದೆ ಇಲ್ಲಿ? ಹಾ, ಬೇರೆ ಯಾವ ವರ್ಜ್ಯ? ನಿಮ್ಗೆ ಎಣ್ಣೆ ತಿಂಡಿ ತಿನ್ನಬಾರದು, ಮೊಸರು ತಿನ್ನಬಾರದು, ಹುಳಿ ಪದಾರ್ಥಗಳನ್ನ ಆದಷ್ಟು ಕಡಿಮೆ ಮಾಡಬೇಕು. ಕಡಿಮೆ ಮಾಡಬೇಕು. ಹುಳಿ ಅಂದ್ರೆ ಆಮ್ಲೀಯವಾದದ್ದು ಯಾವುದು ಬೇಡ. ಹೌದು, ಯಾಕಂದ್ರೆ ಲಿವರ್ ನ ಏನ್ ಮಾಡುತ್ತೆ, ಅದು ಟ್ರಿಗರ್ ಮಾಡ್ತಾ ಇದೆ, ಹೀಟ್ ಜನರೇಟ್ ಆಗ್ತದೆ. ಓಕೆನಾ, ಹಾಗಾಗಿ ತಿನ್ಬೇಡಿ ಅಂತ ಹೇಳ್ತೀವಿ. ಜೊತೆಗೆ ಪಿತ್ತ ನೆತ್ತಿಗೇರಿದ್ಯಾ ಅಂತೀವಿ ನಾವು 3 ಕಡೆ, ಕರೆಕ್ಟ್ ಅಲ್ವಾ? ಸೊ ಸಿಟ್ಟು ಮಾಡಬಾರ್ದು. ಸಿಟ್ಟು ಯಾಕೆ ಮಾಡ್ತೇವೆ? ಮಾಡಬಾರ್ದು, ಹೊರಗೂ ಮಾಡಬಾರ್ದು. ಈಗ ಸಾಮಾನ್ಯವಾಗಿ ಮತ್ತೊಂದು ಎಲ್ಲರೂ ಹೇಳುವಂತ ನಂಗೆ ಗ್ಯಾಸ್ ಪ್ರಾಬ್ಲಮ್ ಇದೆ, ಈ ಸಮಸ್ಯೆಗೆ. ಗುಡ್. ನೀವೀಗ ಎಲ್ಲರ ಮದುವೆ ಮನೆಗೆ ಹೋಗಿರ್ತೀರಿ, ಓಕೆನಾ? ಸೊ ಊಟ ಮಾಡಿರ್ತೀರಿ, ಆಕ್ಚುಲಿ ಅದು ಗ್ಯಾಸ್ ಅಲ್ಲ, ಇಲ್ಲಿ ಎದೆ ಉರಿತಾ ಇರತ್ತೆ. ಹೌದು. ಏನ್ ಮಾಡ್ಬೇಕು? ಹೊಕ್ಕಳಲ್ಲಿ ಕೈ ಇಟ್ಕೋಬೇಕು. ಹೊಕ್ಕಳಲ್ಲಿ ಒಂದ್ ಮಧ್ಯ ಬೆರಳು ಹೀಗೆ ಇಟ್ಕೊಂಡು, ಈಗ್ಲೂ ಹೇಳ್ತೀನಿ, ಯಾರಿಗಾದ್ರೂ ಎದೆ ಉರಿ ಇದ್ರೆ ಈಗ್ಲೇ ಹೊಕ್ಕಳಲ್ಲಿ ಬೆರಳು ಇಟ್ಬಿಟ್ಟು ಮೇಲ್ಗಡೆಗೆ ಎತ್ತಿ, ಆ ಎತ್ತುವ ಸಮಯದಲ್ಲೇ ಬಾಯಿನ ಮುಚ್ಕೋಬೇಕು, ಈ ತರ ತುಟಿನ ಹೀಗೆ ಮುಚ್ಕೋಬೇಕು. ಕೆಳಗಡೆಗೆ ಬಿಡ್ಬೇಕಾರ ಹೀಗೆ ಬಿಡ್ಬೇಕು, ಮತ್ತೆ ಎತ್ತಬೇಕು, ತುಟಿ ಮುಚ್ಚಬೇಕು. ಈ ತರ 3 ಸರಿ ಮಾಡಿದ್ರೆ ಉರಿ ಕಡಿಮೆ ಆಗೋದು ನಿಮಗೆ ಅದೇ ಸಮಯದಲ್ಲಿ ಗೊತ್ತಾಗತ್ತೆ. ಅಷ್ಟು ಅದ್ಭುತವಾಗಿದೆ ಈ ಮರ್ಮ ಪಾಯಿಂಟ್. ಅಂದ್ರೆ ಒಂದರಿಂದ ಒಂದು ಕನೆಕ್ಷನ್ ಇರುತ್ತೆ. ಆದ್ರೆ ಮಾಡೋ ವಿಧಾನ ನಾವು ಕಲ್ತ್ಕೋಬೇಕಷ್ಟೆ. ಸರಿ, ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ, ನಮಸ್ಕಾರಮ್ಮ, ಹೇಳಿ. ನಮಸ್ಕಾರ. ನಾವು ಬಸವರಾಜ ಡಾಕ್ಟರ್ ಹತ್ರ ಮಾತಾಡ್ಬೇಕಲ್ಲ? ಬಸವರಾಜ್ ಅವರಲ್ಲ, ನಾಣಿ ಅವರಿರೋದು, ಆದ್ರೆ ಮಾತಾಡಿ, ಕೇಳಿ. ಅಲ್ಲ, ನಮ್ಗೆ 3 ತಿಂಗಳಿಂದ ಬರೀ ತಲೆ ಸುತ್ತ ಬರುತ್ತಲ್ಲ, ಮಲಿಕಣಕಲ್ಲ, ಕೂತ್ಕೊಳಕಲ್ಲ, ಓಡಾಡಕಲ್ಲ, ಏನ್ ಕಲರ್ ಹಾಕ್ಬೇಕು ಸರ್, ಅದನ್ನ ಕೇಳ್ಬೇಕು ಅಂತ. ಕಲರು ಹೇಳ್ತೀನಿ, ಕಟ್ ಮಾಡಬೇಡಿ, ಹೋಲ್ಡ್ ಮಾಡಿ. ಸರಿ, ನಿಮ್ಗೊಂದು ಕಲರು ಹೇಳ್ತೇನೆ. ಮತ್ತೆ ಅವಾಗ್ಲೇ ನಾನು ಹೇಳಿದೆ, ಕಟ್ ಆಯ್ತಾ? ಇರ್ಲಿ, ಕೇಳಿಸ್ತದೆ ಅವರಿಗೆ, ತೊಂದ್ರೆ ಇಲ್ಲ. ಕಲರ್ ನೀವು ಏನಾದ್ರು ಹಾಕ್ಬೇಕಾದ್ರೆ, ನಾನೀಗ ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕಿದಿಲ್ಲ, ಇದೇ ತರ ಯೆಲ್ಲೋ ಕಲರ್ನ ನಿಮ್ಮ ಕಿವಿ ಹಿಂದೆ ಹಾಕೊಳ್ಳಿ. ಮತ್ತೆ ನಿಮ್ಮ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ಗೆ ಹಿಂದ್ಗಡೆಗೆ ಯೆಲ್ಲೋ ಕಲರ್ ಹಾಕಿ, ಲೆಫ್ಟ್ ಹ್ಯಾಂಡ್ ಸ್ಮಾಲ್ ಫಿಂಗರಿಗೆ ಸ್ಕೈ ಬ್ಲೂ ಹಾಕಿ. ಇದನ್ನ ದಿನ ಹಾಕ್ಬೇಕು. ನಿಮ್ಗೆ ತಲೆ ತಿರ್ಗೋದು ಆನ್ ಸ್ಪಾಟ್ ಅಲ್ಲಿ ನಿಲ್ಬೇಕು ಅಂದ್ರೆ ನಿಮ್ಮ ಹೆಬ್ಬೆರಳಲ್ಲಿ ಹಿಂದ್ಗಡೆಗೆ ಒಂದು ಬ್ರೌನ್ ಹಾಕಿ, ನಿಮ್ಮ ಮಿಡ್ ಫಿಂಗರ್ ಅಲ್ಲಿ ಇಲ್ಲಿ ಮಧ್ಯದಲ್ಲಿ, ಅಂದ್ರೆ ಈ ಮೊದಲನೇ ಜಾಯಿಂಟ್ ಇದೆಯಲ್ಲ, ಅಲ್ಲಿ ಬ್ರೌನ್ ಕಲರ್ ಹಾಕಿ, ಜೊತೆಗೆ ತೋರ್ ಬೆರಳು ಸೈಡು ಇಲ್ಲೊಂದು ಬ್ರೌನ್ ಕಲರ್ ಹಾಕಿ. ಇದನ್ನ 2 ಕೈಯಲ್ಲಿ ಹಾಕಿದ್ರೆ 5 ರಿಂದ 10 ನಿಮಿಷದಲ್ಲಿ ನಿಮ್ಮ ತಲೆ ತಿರುಗೋದು ಸ್ಟಾಪ್ ಆಗತ್ತೆ. ಇದನ್ನು ಟ್ರೈ ಮಾಡಿ ನಮ್ಗೆ ಫೀಡ್ಬ್ಯಾಕ್ ಕೊಡಿ. ಇದು ಹೊಸ ಕಲರ್ ನಿಮಗೆ ಹೇಳಿದೀನಿ, ಬ್ರೌನ್ ಕಲರ್. ಅಲ್ಲ ಸರ್, ಏನಂದ್ರೆ ಕೆಲವೊಮ್ಮೆ ನೀರ್ ತುಂಬ್ಕೊಂಡು ತಲೆ ತಿರುಗುತ್ತೆ, ಕೆಲವೊಮ್ಮೆ ಹೀಟ್ ಅಲ್ಲಿ ತಲೆ ತಿರುಗುತ್ತೆ. ಸೊ ಈ ಡಿಫ್ರೆನ್ಸ್ ಕೇಳ್ತಾರೆ. ಖಂಡಿತವಲ್ಲ. ನೋಡಿ, ಈಗ ಯೆಲ್ಲೋ ಕಲರ್ ಹೇಳಿದೆ, ಈಗ
ಈಗ ಹೀಟ್ ಇಂದ ಹ್ಯೂಮಿಡಿಟಿ. ಎಲ್ಲೋ ಅಂತ ಹೇಳಿದ್ರೆ ನಾಟ್ ಓನ್ಲಿ ಹ್ಯೂಮಿಡಿಟಿ. ನೋಡಿ ಭೂಮಿ ಅನ್ನೋದು ನಿಮ್ಗೆ ಇಡೀ ಟೆಂಪರೇಚರ್ ನ ಸರಿಸಮಾನವಾಗಿ ಇಟ್ಕೊಳ್ಳೋದು ಒಂದೇ ಒಂದು ಶಕ್ತಿ, ಅದು ಭೂಮಿ. ಓಕೆನಾ? ಸೊ ಅದಕ್ಕೆ ಎಲ್ಲೋ ಹಾಕ್ಲಿಕ್ಕೆ ಹೇಳಿದೀನಿ. ಮತ್ತೆ ತಲೆ ಸುತ್ತೋದು ಅಂದ್ರೆ ವಾತ ಜಾಸ್ತಿ ಆಗಿರತ್ತೆ. ಈಗ ಒಂದು ಭೂಮಿನಲ್ಲಿ ಒಂದು ಏನಾದ್ರು ಮರ ನೆಟ್ಟಿದೀವಿ ಅಂತ ಹೇಳಿದ್ರೆ ಈಗ ಒಂದ್ಸರಿ ಸುಮ್ನೆ ಹಿಂಗ್ ಅಲ್ಲಬಿಡೋದು ಯಾವ್ದು ಭೂಮಿಯಿಂದ, ಆದ್ರೆ ಜಾಸ್ತಿ ಅಲ್ಲಡ್ ಬಂದು ಗಾಳಿಯಿಂದ. ಹೌದು. ಸೊ ಗಾಳಿಗೆ ಸಹ ಇಲ್ಲಿ ಏನ್ ಮಾಡಿದೀನಿ, ಗಾಳಿ ಕಡಿಮೆ ವಾತನ ಕಡಿಮೆ ಮಾಡಿ. ಸ್ಕೈ ಬ್ಲೂ ಕಲರ್ ಆಗಿದ ತಕ್ಷಣ ಗಾಳಿ ಕಡಿಮೆ, ವಾತ ಕಡಿಮೆ ಆಗ್ತದೆ. ವಾತ ಕಡಿಮೆ ಆದ್ರೆ ತಲೆ ತಿರ್ಗೋದು ಸ್ಲೋ ಆಗ್ತದೆ. ಅಗೇನ್ ಬ್ರೌನ್ ಹೇಳಿದೀನಿ ಅಂತ ಹೇಳಿದ್ರೆ ನೀವು ಅವಾಗಲೇ ಕೇಳಿದ್ರಿ ಹೀಟ್ ನಿಮ್ಮ ಹೀಟ್ನೆಲ್ಲ ರಿಡ್ಯೂಸ್ ಮಾಡೋದು ಅಗೇನ್ ನಿಮ್ಗೆ ಬ್ರೌನ್ ಕಲರ್. ಓಕೆನಾ? ಸೊ ಹಾಗಾಗಿ ನೀವು ಈ 2 ಕಲರ್ ಯೂಸ್ ಮಾಡಿದ್ರೆ ಸಾಕು. ಆ ಬ್ರೌನ್ ಕಲರ್ ಹೇಳಿದ್ನಲ್ಲ, ಅದು 10 ನಿಮಿಷ ನಿಮ್ಗೆ ತಲೆ ತಿರುಗೋದು ಸ್ಟಾಪ್ ಆಗುತ್ತೆ.